ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮೊಗ್ಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಪ್ರತಿ ವಾರವೂ ಕೂಡ ನಾನೊಬ್ಬೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಈ ವಾರವೂ ಕೂಡ ನಾನೊಬ್ಬ ಪುಟಾಣಿಯೊಂದಿಗೆ ಬಂದಿದ್ದೀನಿ. ನಾನಂತೂ ಅವಳ ಜೊತೆ ಮಾತಾಡೋಕ್ಕೆ ಸಖತ್ ಕ್ಯೂರಿಯಸ್ ಆಗಿದ್ದೀನಿ. ಬನ್ನಿ ಇನ್ಯಾಗ್ತಡೆ ಅವಳ ಜೊತೆ ಮಾತಾಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಏನು ಹೆಸರು? ರಮ್ಯಾ. ರಮ್ಯಾ, ಎಲ್ಲಿಂದ ಬಂದ್ಯಾ? ನಾವು ಉಡುಪಿಯಿಂದ. ಉಡುಪಿಯಿಂದ. ಹಾಂ, ಸ್ಕೂಲ್ ಇತ್ತಾ? ಹಾಂ, ಬೆಳಿಗ್ಗೆ ಇತ್ತು. ಬೆಳಿಗ್ಗೆ ಇತ್ತಾ? ಹಾಂ. ಹೇಗೆ ಸ್ಕೂಲಿಗೆ ಹೇಗೆ ಹೋಗ್ತೀಯಾ? ಬಸ್ಸಲ್ಲಿ, ನಾರ್ಮಲ್ ಬಸ್. ಬಸ್ಸಲ್ಲಿ ಹೋಗ್ತೀಯಾ? ಹಾಂ. ಫ್ರೆಂಡ್ಸ್ ಜೊತೆ ಹೋಗ್ತೀಯಾ? ಇಲ್ಲ, ಒಬ್ಬಳೆ. ಒಬ್ಬಳೆ. ಹಾಂ. ಹೇಗೆ ಸ್ಕೂಲಿಂದ ಮನೆಯಿಂದ ಸ್ಕೂಲಲ್ಲಿ? ಶಾಂತಿನಿಕೇತನ, ಅಲ್ಲೇ ಊರು, ಜೋಡ್ ರಸ್ತೆ. ಹೌದಾ? ಹಾಂ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ? ಬೆಳಿಗ್ಗೆ 7 ಗಂಟೆಗೆ. 7 ಗಂಟೆಗೆ ಏನೆಲ್ಲ ಮಾಡ್ತೀಯಾ? ಬರೆಯೋದು, ಓದೋದೆಲ್ಲ ಐತೆ, ಓದ್ತೇನೆ, ಬರಿತೇನೆ. ಹೋಮ್ವರ್ಕ್ ಮಾರ್ನಿಂಗ್ ಮಾಡ್ತೀಯಾ? ಹಾಂ. ಮತ್ತೆ ನೈಟ್ ಏನು ಮಾಡ್ತೀಯಾ? ನೈಟ್ ಕೆಲವೊಂದು ಹೋಮ್ವರ್ಕ್ ನೈಟ್ ಮಾಡ್ತೇನೆ, ಕೆಲವೊಂದು ಮಾರ್ನಿಂಗ್ ಮಾಡ್ತೇನೆ. ಅಷ್ಟು ಹೋಮ್ವರ್ಕ್ ಕೊಡ್ತಾರಾ? ಕೆಲವೊಂದು ಕೊಡ್ತಾರೆ, ಕೆಲವೊಂದು ಇರೋದಿಲ್ಲ. ಇಲ್ಲ, ಹೋಮ್ವರ್ಕ್ ಅಂತ ಇಲ್ಲ ಅಂದರೆ ಓದ್ತೇನೆ ಲೆಸನ್ ಎಲ್ಲ. ಹೇಗೆ ಡೈಲಿ ಟೆಸ್ಟ್ ಮಾಡ್ತಾರಾ ಕ್ಲಾಸ್? ಇಲ್ಲ, ಡೈಲಿ ಇಲ್ಲ. ಲೆಸನ್ ಕಂಪ್ಲೀಟ್ ಆದಮೇಲೆ ಟೆಸ್ಟ್ ಮಾಡ್ತಾರೆ. ಹೌದಾ? ಎಷ್ಟನೇ ಕ್ಲಾಸ್ ಈಗ? 8th ಸ್ಟ್ಯಾಂಡರ್ಡ್. ಸೊ 7th ಸ್ಟ್ಯಾಂಡರ್ಡ್ ಗಮ್ಮತ್ತು ಆಗ್ತಿತ್ತು, ಈಗ 8th ಸ್ಟ್ಯಾಂಡರ್ಡ್ ಗಮ್ಮತ್ತ? ಎರಡು ಗಮ್ಮತ್ತಿತ್ತು ಅಲ್ವಾ? ಹಾಂ. ಸರಿ, ಮನೇಲಿ ಎಷ್ಟು ಜನ ಇದ್ದಾರೆ? ಅಲ್ಲಿ 5 ಜನ ಇದ್ದಾರೆ. ಯಾರೆಲ್ಲ? ನಾನು, ಅಮ್ಮ, ಅಪ್ಪ, ಅಜ್ಜಿ ಮತ್ತು ನನ್ನ ತಂಗಿ. ತಂಗಿ ಏನು ಮಾಡ್ತಾಳೆ? ತಂಗಿ ಈಗ 4ನೇ ಕ್ಲಾಸ್. 4ನೇ ಕ್ಲಾಸ್. ನಿಮ್ಮ ಜೊತೆ ಸ್ಕೂಲಿಗೆ ಬರ್ತಾಳಾ? ಇಲ್ಲ, ಅವಳು ಶುಭೋದಿನಿ ಶಾಲೆ ಹೋಗ್ತಾಳೆ. ಹೌದಾ? ಅವಳ ಅಪ್ಪನೊಟ್ಟಿಗೆ ಹೋಗ್ತಾಳೆ. ಅಪ್ಪನೊಟ್ಟಿಗೆ. ಹಾಂ. ಸರಿ, ಈವ್ನಿಂಗ್ ಟೈಮಲ್ಲಿ ಏನು ಮಾಡ್ತೀಯಾ? ಈವ್ನಿಂಗ್ ಟೈಮಲ್ಲಿ ಆಟ ಆಡ್ತೇನೆ. ಇಲ್ಲ, ಕರಾಟೆ ಇದ್ದೇನೆ, ಕರಾಟೆ ಹೋಗ್ತಿದ್ದಾನೆ. ಕರಾಟೆ ಹೋಗಿ ಅಲ್ಲಿ ಎಲ್ಲ ಕೆಲಸ ಕ್ಲಾಸ್ ಎಲ್ಲ ಮುಗಿಸಿ ಬರೋ ತನಕ ಲೇಟ್ ಆಗ್ತದೆ, 8 ಗಂಟೆ ಆಗ್ತದೆ. ಆಮೇಲೆ ಬಂದು ಹೋಮ್ವರ್ಕ್ ಎಲ್ಲ ಮಾಡೋದೆಲ್ಲ ಮಾಡ್ತೇನೆ. ಎಷ್ಟು ಗಂಟೆ ತನಕ ಇರ್ತದೆ ಕ್ಲಾಸ್? ಕ್ಲಾಸ್ ಇದು ಈವ್ನಿಂಗ್ 5 to 8:30 ತನಕ ಇರ್ತದೆ. 8:30? ಹಾಂ, 8:30 ಪಿಕ್ ಆ್ಯಂಡ್ ಡ್ರಾಪ್ ಮಾಡೋದು? ನಾನು ಸೈಕಲಲ್ಲಿ ಹೋಗಿ ಬರ್ತೇನೆ. ಸೈಕಲಲ್ಲಿ ಹೋಗಿ ಬರ್ತೀಯಾ? ಹಾಂ. ತುಂಬ ದೂರ ಉಂಟಾ ಮನೆಯಿಂದ? ಇಲ್ಲ, ಸ್ವಲ್ಪ. ಹಾಂ. ಮನೆಯಲ್ಲಿ ಸಂಜೆ ಏನೆಲ್ಲ ತಿಂಡಿ ಮಾಡ್ತಾರೆ ಅಮ್ಮ? ಸಂಜೆ ಅಜ್ಜಿ ಮಾಡ್ತಾರೆ ಸ್ಪೆಷಲ್ ಎಲ್ಲ. ಸ್ಪೆಷಲ್ ಮಾಡೋದಿಲ್ಲ? ಇಲ್ಲ, ಅಮ್ಮ ಕೆಲಸಕ್ಕೆ ಹೋಗ್ತಾರಲ್ಲ. ಅಮ್ಮ ಏನು ಕೆಲಸ ಮಾಡ್ತಾರೆ? ಅಮ್ಮ ಅದು ಅಂಗಡಿಯಲ್ಲಿ ಕೆಲಸ ಹೋಗ್ತಾರೆ. ಅಂಗಡಿಯಲ್ಲಿ? ಹಾಂ, ವೆಜಿಟೇಬಲ್ಸ್ ಅಂಗಡಿಯಲ್ಲಿ. ಓಕೆ. ನೀನು ಹೋಗ್ತೀಯಾ? ಇಲ್ಲ, ನೀನು ಅಮ್ಮನ ಜೊತೆ ಏನು ಹೋಗೋದಿಲ್ಲ ಹೊರಗಡೆ ಎಲ್ಲ? ಹೊರಗಡೆ ಅಂತ ಕರ್ಕೊಂಡು ಹೋಗ್ತಾರೆ ಅಮ್ಮ. ಹಾಂ. ಅಮ್ಮನ ಅಂಗಡಿ ಕರ್ಕೊಂಡು ಹೋಗಲಿಲ್ಲ? ಇಲ್ಲ. ಮತ್ತೆ ಅಪ್ಪ ಏನು ಮಾಡ್ತಾರೆ? ಅಪ್ಪ ಕೆಲಸಕ್ಕೆ ಹೋಗ್ತಾರೆ, ಎಲೆಕ್ಟ್ರಿಷಿಯನ್ ಅವರು. ಅಪ್ಪ ಎಲೆಕ್ಟ್ರಿಷಿಯನ್. ಮತ್ತು ಈಗ ನಿಂದು ಸ್ಕೂಲಿಂದ ಮನೆಗೆ ಬರ್ತೀಯ ಅಲ್ವಾ? ಆ ಮಿಡ್ಲಲ್ಲಿ ಯಾರಾದರೂ ಫ್ರೆಂಡ್ಸ್ ಸಿಕ್ಕಿದ್ರೆ ಏನು ಮಾಡ್ತೀಯ? ಮಾತಾಡ್ಸೋಕಿರ್ತೇವೆ. ಅಂದರೆ ಸ್ಕೂಲಿಂದ ಬಸ್ಸಲ್ಲಿ ಹೋಗುವ ಫ್ರೆಂಡ್ಸ್, ಬಸ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಅವ್ರು ಕೆಲವೊಬ್ರು ನನ್ನ ಬಸ್ಸಲ್ಲಿ ಬರ್ತಾರೆ, ಇಲ್ಲಾಂದರೆ ಬಸ್ ಸ್ಟ್ಯಾಂಡ್ ತನಕ ಇರ್ತೇವೆ ನಾವು ಒಟ್ಟಿಗೆ. ಹಾಂ. ಮತ್ತು ನೈಟ್ ಎಷ್ಟು ಗಂಟೆ ಮಾಡ್ತೀಯ? ನೈಟ್ ಹೇಳಿಕ್ಕಾಗೋದಿಲ್ಲ, ಹೋಮ್ವರ್ಕ್ ಇದ್ದರೆ ಸ್ವಲ್ಪ ಲೇಟ್ ಆಗ್ತದೆ. ಲೇಟ್ ಅಂದರೆ ಎಷ್ಟು ಗಂಟೆ? ಇಲ್ಲಿ ತನಕ ತುಂಬ ಲೇಟ್ ಮಲಗಿದ್ದು ಎಷ್ಟು ಗಂಟೆ? 11:50, 11:30 ಆಗಿದೆ. ಮತ್ತೆ ಮಾರ್ನಿಂಗ್ ಅಷ್ಟೇ ಗಂಟೆಗೆ ಹೇಳ್ತೀಯಾ? ಲೇಟ್ ಆಗೋದಿಲ್ಲ, ಮಾರ್ನಿಂಗ್ ಕರೆಕ್ಟ್ 7 o'clock ಹೇಳ್ತೀಯ. ಸರಿ, ಬುಕ್ ಎಲ್ಲ ಯಾರು ಅರೇಂಜ್ ಮಾಡೋದು? ನೀನೇ ಅರೇಂಜ್ ಮಾಡಿ? ನಾನೇ ಮಾಡ್ತೇನೆ. ಅಮ್ಮ ತಂಗಿದೆಲ್ಲ ಅರೇಂಜ್ ಮಾಡ್ತಾ ಇರ್ತಾರೆ. ಮತ್ತು ಅಮ್ಮನಿಗೆ ಕೆಲಸಕ್ಕೆ ಅಂತ ನಾನೇ ಮಾಡ್ಕೊತೇನೆ. ಸರಿ, ಅಮ್ಮನಿಗೆ ಏನಾದರೂ ಹೆಲ್ಪ್ ಮಾಡ್ತೀಯ ಮನೆಯಲ್ಲಿ? ಹಾಂ. ಏನು ಹೆಲ್ಪ್ ಮಾಡ್ತೀಯ? ಅಂದರೆ ಕಸ ಗುಡಿಸೋದು, ಒರೆಸೋದು, ಅಮ್ಮ ಏನಾದ್ರು ಕೆಲಸಕ್ಕೆ ಹೋದರೆ ಮಾಡೋದೆಲ್ಲ ಮಾಡ್ತೇನೆ. ಅದೇ, ಏನು ಕೆಲಸ ಜಾಸ್ತಿ ಕೊಡೋದು ಅಮ್ಮ? ಜಾಸ್ತಿ ಕಸ ಗುಡಿಸೋದು ಅಷ್ಟೇ ಕೊಡ್ತಾರೆ, ಬೇರೆ ಕೊಡೋದಿಲ್ಲ ನನಗೆ. ಪಾತ್ರೆ ತೊಳೆದಲ್ಲ? ಇಲ್ಲ. ಮನೇಲಿ ಅಮ್ಮ ಮಾಡುವ ಫೇವ್ರೆಟ್ ಡಿಶ್ ಯಾವುದು? ದೋಸೆ. ದೋಸೆಯಾ? ದೋಸೆ ಸ್ಪೆಷಲಿಸ್ಟ್. ಮತ್ತು ಅಜ್ಜಿ ಏನಾದ್ರು ಸ್ಪೆಷಲಿಸ್ಟ್? ಅಜ್ಜಿ ವಡೆ ಮಾಡ್ತಾರೆ, ಬಜ್ಜಿ ಮಾಡ್ತಾರೆ, ಸುಮಾರೆಲ್ಲ ಮಾಡಿ ಕೊಡ್ತಾರೆ ನಮಗೆ, ನನಗೆ ತಂಗಿಗೆಲ್ಲ. ಈವ್ನಿಂಗ್ ಹೋಗುವಾಗ ಸ್ಪೆಷಲ್ ಏನಾದರೂ ರೆಡಿ ಇರ್ತದಾ? ನಿಂದು ಫೇವ್ರೆಟ್ ಡಿಶ್ ಯಾವುದು? ಅಜ್ಜಿ ಮಾಡೋದು ಅಲ್ಲಿ ಅವ್ರು ವಡೆ ಮಾಡ್ತಾರೆ, ಪತ್ರೊಡೆ ಮಾಡ್ತಾರೆ, ಅವೆಲ್ಲ ಫೇವ್ರೆಟ್. ತಿಂತ್ಯಾ? ಎಷ್ಟು ಕೊಟ್ಟರೆ ಅಷ್ಟು ತಿಂತೇನೆ. ಎಷ್ಟು ಕೊಟ್ಟರು ಅಷ್ಟು ತಿಂತೀಯ? ಹಾಗಿದ್ರೆ ಮನೇಲಿ ಉಳಿದವರಿಗೆಲ್ಲ ಸಿಗೋದಿಲ್ಲ ಎಲ್ಲ ನೀನೇ ಖಾಲಿ ಮಾಡಿ? ಅಂದರೆ ಅಷ್ಟು ರುಚಿಯಾಗಿರ್ತದೆ ಅವ್ರು ಮಾಡೋದು. ಅಜ್ಜಿ ಹಾಗಿದ್ರೆ ವಡೆ ಸ್ಪೆಷಲಿಸ್ಟ್. ಹಾಂ. ಅಮ್ಮನ ದೋಸೆ ಅಷ್ಟು ರುಚಿ ಆಗೋದಿಲ್ಲ? ಇಲ್ಲ, ಮಾಡ್ತಾರೆ ದೋಸೆ, ಪುಳಿಯೋಗರೆ ಎಲ್ಲ ಮಾಡ್ತಾರೆ, ಪುಳಿಯೋಗರೆ, ಪಲಾವ್ ಎಲ್ಲ ಮಾಡ್ತಾರೆ. ದೋಸೆ ಎಷ್ಟು ತಿಂತೀಯ? ದೋಸೆ ಅವ್ರು ಬಿಸಿ ಬಿಸಿ ಮಾಡಿ ಕೊಟ್ಟರೆ ಸುಮಾರು ತಿಂತೇನೆ. ಇಲ್ಲಾಂದರೆ ಇಲ್ಲ, ಒಂದು 2-3 ಹಾಗೆ ತಿಂತೇನೆ. ಹಾಗೆ. ಮತ್ತು ತಂಗಿ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ? ಅಂದರೆ ಅವಳು ಸಹ ಟ್ಯೂಷನಿಗೆಲ್ಲ ಹೋಗಿ ಬರೋ ಸಹ ಲೇಟ್ ಆಗ್ತದೆ. ಹೋಮ್ವರ್ಕ್ ಎಲ್ಲ ಇದ್ದರೆ ಮಾಡ್ತಾರೆ, ಅಮ್ಮ ಮಾಡಿಸ್ತಾರೆ, ಇಲ್ಲ ಕೆಲವು ನಾ ಮಾಡ್ತೇವೆ. ಮತ್ತು ಟ್ಯೂಷನಲ್ಲಿ ಏನೇ ಹೇಳಿಕೊಡು? ಅವರು ಬರೆಸ್ತಾರೆ ಟ್ಯೂಷನ್ ಹೋಮ್ವರ್ಕ್ ಎಲ್ಲ ಬೇರೆ, ಅಮ್ಮ ಸಪ್ರೇಟ್ ಬೇರೆ ಏನಾದ್ರು ಎಲ್ಲ ಬರೆಸ್ತಾರೆ. ಇಲ್ಲ, ಡ್ರಾಯಿಂಗ್ ಮಾಡ್ತಿರ್ತಾಳೆ ಅವಳೊಟ್ಟಿಗೆ ಕುತ್ಕೊಂಡು. ಅವಳು ಡ್ರಾಯಿಂಗ್ ಮಾಡ್ತಾಳೆ? ಅವಳು ಡ್ರಾಯಿಂಗ್ ಮಾಡ್ತಾಳೆ, ಅವಳೊಟ್ಟಿಗೆ ಕುತ್ಕೊಂಡು ಡ್ರಾಯಿಂಗ್ ಮಾಡ್ತೇನೆ. ಇಲ್ಲ, ಏನಾದ್ರು ಓದುದಂತಾದ್ರು ಮಾಡ್ತಾ ಇರ್ತೇವೆ, ಒಟ್ಟು ಆಟ ಆಡ್ತಿರ್ತೇವೆ ನಾವು ಫ್ರೀ. ಯಾರು ತಂಗಿ ಪೋಖ್ರಿಯಾ ನೀನು ಪೋಖ್ರಿಯಾ? ಇಬ್ಬರು ಸಹ ಸ್ವಲ್ಪ. ನೀನು ಸ್ವಲ್ಪ ಜಾಸ್ತಿ? ದೊಡ್ಡೋಳಲ್ಲ. ಮತ್ತೆ ಟಿವಿ ನೋಡ್ತೀನಿ ಮನೇಲಿ? ಟಿವಿಯಲ್ಲಿ ಏನಿದು ಫೇವ್ರೇಟ್? ಟಿವಿಯಲ್ಲಿ ಅಂದರೆ ಅದು ಸೀರಿಯಲ್, ಧಾರಾವಾಹಿ, ಅದಷ್ಟು. ರಾಧಾಕೃಷ್ಣ ಧಾರಾವಾಹಿ ಬೇರೆ? ಅದು ಯಾವುದು? ಸೀರಿಯಲ್ ಯಾವುದು, ಧಾರಾವಾಹಿ ಯಾವುದು? ಒಂದೇ. ಮತ್ತೆ ನೀನು 2 ಹೇಳಿದಿ, ಅದು ಬಂತು. ಹಾಗೆ ಇರಲಿ. ಯಾವುದು ಫೇವ್ರೇಟ್?
ರಾಧಾಕೃಷ್ಣ ಎಲ್ಲ ನೋಡ್ತೀನಿ. ರಾಧಾಕೃಷ್ಣ ಹಾಂ. ಎಷ್ಟು ಗಂಟೆಗೆ ನೋಡ್ತೀಯಾ ಟಿವಿ? ಎಷ್ಟು ಗಂಟೆ ತನಕ ನೋಡ್ತೀಯಾ? ಫ್ರೀ ಕೂತಾಗೆಲ್ಲ ನೋಡ್ತಾ ಇರ್ತೇನೆ. ಬೈಯೋದಿಲ್ಲ ಮನೇಲಿ ಟಿವಿ ನೋಡ್ತಿದ್ರೆ? ಬೈತಾರೆ, ಆದರೆ ಸಹ ಕುತ್ಕೊಂಡು ನೋಡುದು. ಮೂವೀಸ್ ಎಲ್ಲ ನೋಡ್ತೀಯಾ? ಹಾಂ, ಮೂವೀಸ್ ಎಲ್ಲ ಹಾಕಿ. ಫೇವ್ರೆಟ್ ಮೂವಿ? ಅದು ಪುನೀತ್ ರಾಜ್ಕುಮಾರ್ ಎಲ್ಲ ಫೇವ್ರೆಟ್ ಮೂವಿ. ಓ, ಈಗ ಪುನೀತ್ ರಾಜ್ಕುಮಾರ್ ಯಾವ ಮೂವಿ ಅದೆಲ್ಲ ನಿಮಗೆ ಫೇವ್ರೆಟ್? ಬೇರೆ ಯಾರು ಹೀರೋ ಫೇವ್ರೆಟ್ ಇಲ್ವಾ? ಇಲ್ಲ ಇದ್ದಾರೆ, ಎಲ್ಲ ಸಹ ಫೇವ್ರೇಟ್. ಆದರೆ ಪುನೀತ್ ರಾಜ್ಕುಮಾರ್ ಸ್ವಲ್ಪ ಬೇರೆ ಮೂವೀಸ್ ನೋಡುದಾ ಎಲ್ಲ? ನೋಡ್ತೇನೆ. ಬೇರೆ ಯಶ್ ಅವ್ರದ್ದು ನೋಡ್ತೇನೆ, ಸುದೀಪ್ ಅವ್ರದ್ದು ನೋಡ್ತೇನೆ. ಸುದೀಪ್ ಅವ್ರದ್ದು ಏನಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಅವರೆಲ್ಲದಲ್ಲೂ ಮಕ್ಕಳ ಕ್ಯಾರೆಕ್ಟರ್ ತೊಗೊಂಡ್ರೆ ನನ್ನ ಹೆಸರು ಇಡ್ತಾರೆ ಅವರು. ಓ ಹಾಗೆ, ನಿನ್ನ ಹೆಸರು ಇಡ್ತಾರ ಅಂತ ಸುದೀಪ್ ಅದು ಎಲ್ಲ ಮೂವಿ ಇಷ್ಟ ಆಗ್ತದೆ. ನನಗೆ ರಮ್ಯಾ ಯಾವುದು ರಮ್ಯಾ ಹೀರೋಯಿನ್ ಆಗಿ ಸಹ ಚಮಕ ಆಗ್ತಾರೆ ಅಲ್ವಾ? ಮೂವೀಸ್ ನೋಡ್ಲಿಕ್ಕೆ ಟಾಕೀಸಿಗೆ ಹೋಗಿದ್ಯಾ ಹೇಗೆ? ಕೆಲವೊಂದು ಮೂವೀಸಿಗೆ ಟಾಕೀಸಿಗೆ ಹೋಗಿದ್ದೆ ನಾನು. ಫಸ್ಟ್ ಹೆಬ್ಬುಲಿಗೆ ಹೋದದ್ದು ನಾನು, ಆಮೇಲೆ ರಾಜ್ಕುಮಾರ್ ಪಿಕ್ಚರಿಗೆ ಹೋಗಿದ್ದು, ಪುನೀತ್ ರಾಜ್ಕುಮಾರ್. ಆಮೇಲೆ KGF ಹೋಗಿದ್ದು, ಹಾಗೆ ಕೆಲವೊಂದಕ್ಕೆ ಹೋಗಿದ್ದೇನೆ. ಹೌದಾ? ಮತ್ತೆ ಈಗ ವೆಕೇಶನ್ ಇರ್ತಲ್ಲ ನಿಮಗೆ, ವೆಕೇಶನ್ ಎಲ್ಲಿ ಹೋಗಿದ್ರಿ? ಅದು ನಮ್ಮ ಅಜ್ಜಿ ಮನೆ ಹೋಗಿದ್ವಿ. ಅಜ್ಜಿ ಮನೆಗೆ? ಸಾಗರ, ಶಿವಮೊಗ್ಗದ ಹತ್ರ. ಅಲ್ಲಿ ಹೋಗ್ಲಿಕ್ಕೆ ನಮಗೊಂದು ಖುಷಿ ಆಗುದು. ಅಜ್ಜಿ ಮನೆ ಹೋದೆ, ಅಲ್ಲಿ ಹೋದ್ರೆ ಎಂತ ಸಹ ಬೈಯುವುದಿಲ್ಲ ಅಮ್ಮ. ಎದುರುಗಡೆ ಒಂದಿಷ್ಟು ಮನೆ ಉಂಟು, ಅಲ್ಲಿ ಮಕ್ಕಳು ಇರ್ತಾರೆ, ಅವರೊಟ್ಟಿಗೆ ಆಟ ಆಡುದು. ಇಲ್ಲಿ ಯಾರೋ ಬರೆಯುವುದು ಓದುದೆಲ್ಲ ಇರ್ತದೆ. ಅಜ್ಜಿ ಮನೆಯಲ್ಲಿ ಏನು ಬರೀಲಿಕ್ಕೆ ಇರ್ತದೆ? ಎಂತ ಕೊಡುದಿಲ್ಲ, ಕೆಲವೊಂದು ಕೊಟ್ಟರು ಸಮೇತ ಇಲ್ಲಿ ಇದ್ದಾಗ ಮಾತ್ರ ಬರೆಯುದು. ಅಜ್ಜಿ ಮನೆಗೆ ಹೋದ್ರೆ ಬರೀಲಿಕ್ಕೆ ಇರುದಿಲ್ಲ, ಮಕ್ಕಳೊಟ್ಟಿಗೆ ಆಡುದು ಅದೇ ಇರ್ತದ. ಅಮ್ಮ ಬರ್ತಾರೆ ನಿಮ್ಗೆ? ಹಾ, ಅಮ್ಮ ಅಲ್ಲಿ ಬೈಯುದಿಲ್ಲ? ಇಲ್ಲ, ಮಾತ್ರ ಇಲ್ಲಿ ಅದು ಬರೀಲಿಕ್ಕೆ ಇದ್ದಾಗೆಲ್ಲ ಬೈತಾರೆ. ಮತ್ತೆ ಅಲ್ಲಿ ಇದ್ದಾಗೆಲ್ಲ ಒಳ್ಳೆ ಆಟ ಆಡ್ಬೋದು ಫ್ರೆಂಡ್ಸ್ ಒಟ್ಟಿಗೆ. ಇಲ್ಲಾರ ಅಷ್ಟು ಫ್ರೆಂಡ್ಸ್ ಸಿಗುದಿಲ್ಲ, ಅಂದ್ರೆ ಶಾಲೆ ಹೋಗಿ ಬರುದಂತ ಲೇಟ್ ಆಗ್ತದ. ಅಲ್ಲಿ ಯಾರು ಬೆಳಿಗ್ಗೆಯಿಂದ ಸಂಜೆ ತನಕ ಸಹ ಆಟ ಆಡ್ತಿರ್ಬೋದು. ನಾ ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲಿ ಹೋದಾಗ ಮನೇಲೇ ಇರ್ತಿರ್ಲಿಲ್ಲ, ಅಲ್ಲೇ ಫ್ರೆಂಡ್ ಮನೆಯಲ್ಲೇ ಆಟ ಆಡ್ತಾ ಇರ್ತಿದ್ವಿ. ಊಟ ಟೈಮಿಗೆ ಒಂದು ಕರಿತಿದ್ರು, ಬರ್ತಿದ್ವಿ, ಮತ್ತೆ ಹೋಗುದು ಸೀದಾ ಆಡ್ಲಿಕ್ಕೆ. ಸಂಜೆ ಎಷ್ಟೊತ್ತಾದ್ರೂ ನಮಗೆ ಟೈಮ್ ಆಡೋದು ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಆಟ ಆಡ್ತಿದ್ವು. ಅಲ್ಲಿ ಅವ್ರದ್ದೊಂದು ಗದ್ದೆ ಇತ್ತು, ಅವರ ಗದ್ದೆಯಲ್ಲೇ ಆಟ ಆಡ್ತಿದ್ದದ್ದು ನಾನು ನನ್ನ ಫ್ರೆಂಡ್ ಎಲ್ಲ. ಎಲ್ಲಿ ಅಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ? ಅಲ್ಲಿ ಸುಮಾರು ಜನ ಇದ್ರು, ಸಿರಿ ಅಂತಾನೆ ಇಬ್ರು ಇದ್ರು, ಶ್ರೀಶ ಇದ್ರು, ಮತ್ತೆ ಚಿನ್ಮಯ ಅಂತ ಒಬ್ಬಳಿದ್ಲು. ಸುಮಾರು ಜನ ಎಲ್ಲ ಆಟ ಆಡ್ತಿದ್ವಿ ನಾವು. ಮತ್ತೆ ಅವರ ಫ್ಯಾಮಿಲಿಯಲ್ಲಿ ಒಂದಿಷ್ಟು ಜನ ಮಕ್ಕಳು ಇರ್ತಾರ, ಅವರೊಟ್ಟಿಗೆ ಆಟ ಆಡೋದು ನಾವು. ಫಂಕ್ಷನ್ಗೆಲ್ಲ ಎಲ್ಲಿ ಹೋಗ್ಲಿಲ್ವಾ? ಇಲ್ಲ, ಫಂಕ್ಷನ್ ಹೋಗಿದೆ. ನನ್ನ ದೊಡ್ಡ ಮಂದೆಲ್ಲ ಫಂಕ್ಷನ್ ಇರ್ತದೆ, ಇಲ್ಲ ಊರಲ್ಲಿ ಜಾತ್ರೆ ಎಲ್ಲ ಇರ್ತದಲ್ಲ, ಅಲ್ಲಿ ಹೋದಾಗೆಲ್ಲ ಆಟ ಆಡೋದು, ಆಟ ಸಾಮಾನೆಲ್ಲ ತಗೊಳ್ಳೋದೆಲ್ಲ ಮಾಡ್ತಿದ್ವಿ. ಇಲ್ಲ ಅಜ್ಜಿ ಅಮ್ಮ ಎಲ್ಲ ಕೊಡಿಸ್ತಿದ್ರು. ಮತ್ತೆ ನಿಮ್ದು ಸ್ಕೂಲಲ್ಲಿ ಯಾರು ತುಂಬ ಫೇವ್ರೆಟ್ ಟೀಚರ್? ನಮ್ದು ಸ್ಕೂಲಲ್ಲಿ ಅಂದರೆ ನನಗೆ ಎಲ್ಲ ಸಹ ಫೇವ್ರೇಟ್, ಎಲ್ಲ ಸಹ ಪಾಠ ಮಾಡ್ತಾರೆ. ಆದರೆ ಬೈದ್ರೆ ಮಾತ್ರ ಫೇವ್ರೇಟ್ ಆಗೋದಿಲ್ಲ. ಪಾಠ ಮಾಡೋದಲ್ವಾ? ಅಂದರೆ ಬೈದ್ರೆ ಫೇವ್ರೇಟ್ ಆಗೋದಿಲ್ಲ, ಸಮಾಧಾನದಲ್ಲಿ ಪಾಠ ಮಾಡಿದ್ರೆ ಮಾತ್ರ ಫೇವ್ರೇಟ್ ಆಗ್ತಾರೆ. ಯಾಕೆ ಒಮ್ಮೊಮ್ಮೆ ಸ್ಟೂಡೆಂಟ್ಸ್ ರಗಳೆ ಮಾಡುವಾಗ ಬೈಲೇಬೇಕಲ್ಲ ಟೀಚರ್ಸ್, ಸುಮ್ಮನೆ ಇದೆ ಆಗ್ತದೆ. ಹಾಗೆ ಬೈಬೋದು. ನಮ್ದು ಕೆಲವೊಂದು ಟೀಚರ್ ಆದರೆ ಸ್ವಲ್ಪ ಜೋರು ಮಾಡ್ತಾರೆ ಸಣ್ಣ ಸಣ್ಣ ವಿಷಯಕ್ಕೆ, ಕೆಲವೊಂದು ಟೀಚರ್ ಇಲ್ಲ, ಎಂಥ ವಿಷಯ ಮಾಡಿದ್ರು ನಮ್ಗೆ ಜೋರೇ ಮಾಡೋದಿಲ್ಲ. ಸ್ಕೂಲಲ್ಲಿ ಹೇಗೆ ಸೈಲೆಂಟ್ ಇದೆಯಾ ಅಲ್ಲ ಪೋಖ್ರಿಯ? ಮೀಡಿಯಮ್ ಇರ್ತೇವೆ. ಟೀಚರ್ಸ್ ಇದ್ದಾಗ ಸೈಲೆಂಟ್ ಇರ್ತೇವೆ, ಟೀಚರ್ ಇಲ್ಲದೆ ಇದ್ದಾಗ ಆಟ ಆಡ್ತಾ ಇರ್ತೇವೆ. ಏನೇನು ತುಂಬ ಇಲ್ಲಿ ತನಕ ಪೋಖ್ರಿ ಮಾಡಿದ್ಯಾ ಸ್ಕೂಲಲ್ಲಿ? ತುಂಬ ಪೋಖ್ರಿ ಮಾಡಿದಂದರೆ ಟೀಚರ್ ಇದ್ದಾಗ ಹಿಂದ್ಗಡೆ ಮಾತಾಡ್ತಾ ಕೂರುದು ನಾವು. ನಿನಗೆ ಲಾಸ್ಟ್ ಬೆಂಚಲ್ಲಿ ಇರೋದಾ? ಲಾಸ್ಟ್ ಬೆಂಚ್, ಸೆಕೆಂಡ್ ಬೆಂಚ್. ಅದು ನಮ್ಮದು ಪ್ಲೇಸ್ ಚೇಂಜ್ ಮಾಡ್ತಿರ್ತಾರೆ. ಲಾಸ್ಟ್ ಬೆಂಚಿಗೆ ಹೋದಾಗ ನಾವು ಮಾತಾಡ್ತಿರ್ತೇವೆ, ಅಂದರೆ ಲೆಸನ್ ಮಾಡುವಾಗ ಮಾತಾಡೋದಿಲ್ಲ, ಅವ್ರು ಫ್ರೀ ಬಿಡ್ತಾರ ಆಗ ಮಾತಾಡ್ತಿರ್ತೇವೆ, ಅವ್ರು ಕರೀತಿರ್ತಾರೆ, ಆದ್ರೆ ಸಹ ನಾವು ಮಾತಾಡ್ತಿರ್ತೇವೆ. ಅದು ಮತ್ತೆ ಬೇರೆ ಎಂತ ಕಿರಿಕಿರಿ ಮಾಡೋದಿಲ್ಲ, ನಾವು ಮಾತಾಡೋದು ಒಂದೇ ಫ್ರೆಂಡ್ಸ್ ಒಟ್ಟಿಗೆ. ಆಗ ಟೀಚರ್ಗೆ ಡಿಸ್ಟರ್ಬ್ ಆಗೋದಿಲ್ಲ, ಆವಾಗ ಬೈತಾರೆ. ಅವ್ರು ಫ್ರೀ ಬಿಟ್ಟಿರ್ತಾರೆ, ಹಾಗೆ ನಾವು ಮಾತಾಡ್ತಿರ್ತೇವೆ. ಎಷ್ಟು ಡೈಲಿ ಎಷ್ಟು ಕ್ಲಾಸಸ್ ಇರ್ತದೆ ನಿಮಗೆ? ನಮಗೆ ಫುಲ್ ಬೆಳಿಗ್ಗೆಯಿಂದ ಸಂಜೆ ತನಕ ಸಹ ಕ್ಲಾಸ್ ಇರ್ತದೆ. ಕೆಲವೊಮ್ಮೆ ಟೀಚರ್ಸ್ನವ್ರು ಆಬ್ಸೆಂಟ್ ಇದ್ದಾಗ ಬೇರೆ ಟೀಚರ್ಸ್ ಅವ್ರು ಬಂದಾಗ ಫ್ರೀ ಬಿಡ್ತಾರೆ ನಮಗೆ. ಇಲ್ಲ ಅದೇ ಟೀಚರ್ ಇದ್ದರೆ ಸ್ವಲ್ಪ ಫ್ರೀ ಬಿಡಿ, ನನಗೆ ಹೋಮ್ವರ್ಕ್ ನನಗೆ ಬರಲಿಕ್ಕೆ ಉಂಟು, ನೀವು ಬರ್ಕೊಳ್ಳಿ ಏನಾದ್ರು ಬಾಕಿ ಇದ್ರೆ ಅಂತ ಹೇಳ್ತಾರೆ. ಈಗ ನಿಮಗೆ ಹೋಮ್ವರ್ಕ್ ಸ್ಕೂಲಲ್ಲಿ ಸಹ ಮಾಡಲಿಕ್ಕೆ ಬಿಡ್ತಾರಾ? ಅಂದರೆ ಅಂಥದ್ದೇನು ರಿಸ್ಟ್ರಿಕ್ಷನ್ಸ್ ಇಲ್ಲ? ಇಲ್ಲ, ಮನೆಯಲ್ಲೇ ಮಾಡಬೇಕು? ಇಲ್ಲ. PT ಅವರೆಲ್ಲ ಏನಿಲ್ವಾ? PT ಉಂಟು, ವಾರದಲ್ಲಿ 3 ದಿನ ಉಂಟು. 3 ದಿನ PT ಬಿಡ್ತಾರೆ. ನಾವು ಎಲ್ಲ ಸರ್ನೊಟ್ಟಿಗೆಲ್ಲ ಆಟ ಆಡೋದು, ಲಗೋರಿ ಎಲ್ಲ ಆಟ ಆಡ್ತೇವೆ ನಾವು. ಸರ್ನವ್ರು? ಹಾಂ, ಸರ್ ಬರ್ತಾರೆ ನಮ್ಮೊಟ್ಟಿಗೆ ಆಡಲಿಕ್ಕೆ. ಅಂದರೆ ಒಂದು ಸ್ವಲ್ಪ ನಮ್ಮೊಟ್ಟಿಗೆ ಆಡ್ತಾರೆ, ಮತ್ತು ಒಂದು ಸ್ವಲ್ಪ ಬಾಯ್ಸ್ ಅವರೊಟ್ಟಿಗೆ ಆಟ ಆಡ್ತಾರೆ. ಅವ್ರು ವಾಲಿಬಾಲ್ ಅಥವಾ ಥ್ರೋ ಬಾಲ್ ಆಡ್ತಾರೆ, ಅವರೊಟ್ಟಿಗೆ ಹೋಗ್ತಾರೆ, ಇಲ್ಲಾಂದರೆ ನಮ್ಮೊಟ್ಟಿಗೆ ಬರ್ತಾರೆ. ಹಾಗೆ. ಈಗ ನೀನು ಕರಾಟೆಯಲ್ಲಿ ಕ್ಲಾಸಿಗೆ ಹೋಗ್ತಿದ್ಯಾ ಅಂತ ಹೇಳಿದ್ರೆ, ಎಲ್ಲಿಗೆಲ್ಲ ಕಾಂಪಿಟೇಷನ್ಸಿಗೆ ಹೋಗಿದ್ಯಾ? ನಾನು ಸುಮಾರು ಕಡೆ ಹೋಗಿದ್ದೇನೆ. ಶಿವಮೊಗ್ಗಕ್ಕೆ ಹೋಗಿದ್ದೇನೆ, ಮ್ಯಾಂಗ್ಳೂರಿಗೆ 2 ಸತಿ ಹೋಗಿದ್ದೇನೆ. ನೆಕ್ಸ್ಟ್ ಇಲ್ಲೇ ರೀಸೆಂಟಾಗಿ ಮೊನ್ನೆ ಹೋದದ್ದು ಶಿವಮೊಗ್ಗಕ್ಕೆ, ದಸರಾ ಪ್ರಯುಕ್ತ ಅಂತೇಳಿ ಮಾಡಿದ್ರು. ಆಮೇಲೆ ಅಜ್ಜಾರ್ ಕಾಡು ಹತ್ರ ಹೋಗಿದ್ದೇನೆ, ಸಮರಿ ರಮಣಿ ಹಾಲಲ್ಲಿ ಮಾಡಿದ್ರು, ಅಂದರೆ ನಮ್ಮ ಟೀಮ್ ಅವರೇ ಮಾಡಿದ್ದು ಅಲ್ಲಿ ಹೋಗಿದ್ದೆ. ಎಲ್ಲ ಕಡೆ ಹೋಗಿ ಪ್ರೈಸ್ ಎಲ್ಲ ತಂದಿದ್ದೆ. ಹೌದು, ನಿಮಗೆ ಕರಾಟೆಗೆ ಹೋಗಬೇಕು ಅಂತ ಹೇಗೆ ಇಂಟ್ರೆಸ್ಟ್ ಬಂತು? ಅದು ನನ್ನ ಅಕ್ಕ ಒಬ್ಬರು ಕರಾಟೆಗೆ ಹೋಗ್ತಿದ್ರು, ತನ್ವಿತಾ ಅಂತ. ಅವ್ರು ಹೋದಾಗ ಒಂದಿಷ್ಟು ಪ್ರೈಸ್ ಎಲ್ಲ ತರೋದು, ನನ್ನ ಅಮ್ಮ ಎಲ್ಲ ಫುಲ್ ಖುಷಿ ಪಡ್ತಿದ್ರು, ಕರಾಟೆ ಹೋಗಿ ಪ್ರೈಸ್ ತಂದ್ರು ಅಂತ. ಅವರು ಸುಮಾರಲ್ಲಿ ಇದ್ದರು,
ಭರತನಾಟ್ಯಂ ಅದು ಇದು ಅಂತ. ಅವಾಗ ಕರಾಟೆಗೆ ಹೋದಾಗೆಲ್ಲ ಪ್ರೈಸ್ ಎಲ್ಲ ತರ್ತಿದ್ರು, ಸುಮಾರೆಲ್ಲ ಪ್ರೈಸ್ ತಂದಾಗ ಅಮ್ಮ ಎಲ್ಲ ಫುಲ್ ಖುಷಿಯಾಗಿ ವಾ ಹಾಗೆ ಹೇಳ್ತಿದ್ರು. ಆಗ ನಾನು ಸಹ ಹೋಗಬೇಕು ಅಂತ ಹೇಳಿಸ್ಲಿಕ್ಕೆ ಸ್ಟಾರ್ಟ್. ಖುಷಿ ಪಡಿಸ್ಲಿಕ್ಕೆ ಕರಾಟೆಗೆ ಹೋದದ್ದು. ಸೊ ಕರಾಟೆಯಲ್ಲಿ ಬಹುಮಾನ ವಿನ್ ಆದಾಗ ಹೇಗಿತ್ತು ನಿನ್ನದು ಅನುಭವ? ಕರಾಟೆಯಲ್ಲಿ ಬಹುಮಾನ ಏನಾದ್ರು ನಾನು ಲೋಕದಲ್ಲೇ ಇರಲಿಲ್ಲ, ಅಷ್ಟು ಖುಷಿ ಆಗ್ತಿತ್ತು. ಅಂದ್ರೆ ಅದ್ರ ಒಂದೊಂದು ಪಾಯಿಂಟ್ ಅಲ್ಲಿ ಮಿಸ್ ಆದ್ರೆ ಸಹ ಹೋಗ್ತಿತ್ತಾ, ಅಷ್ಟು ಒದ್ದಾಡಿ ಪ್ರೈಸ್ ತರ್ತಿದ್ವಾ, ಫುಲ್ ಖುಷಿಯಾಗಿ ಹೋಗ್ತಿತ್ತು. ನಿಮ್ದು ಇಲ್ಲಿ ತನಕ ಟಫೆಸ್ಟ್ ಕಾಂಪಿಟೇಷನ್ ಯಾವುದು? ನಂದು ಮ್ಯಾಂಗ್ಳೂರಲ್ಲಿ ಆಗಿತ್ತು. ಅಲ್ಲಿ ಸುಮಾರು ಜನ ಇದ್ರು, ಅಂದ್ರೆ ಬೇರೆ ಕಡೆ ಒಂದು 3-4 ಮ್ಯಾಚ್ ಸಿಕ್ತಿತ್ತು. ಅಲ್ಲಿ ಸುಮಾರು ಜನ ಇದ್ರ, ಅದರಲ್ಲಿ ಆಡಿ 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 ಆಮೇಲೆ ಪ್ರೈಸ್ ಬಂದ ನನಗೆ. ಈಗ ನೀನು ಕರಾಟೆ ನಿಮ್ಮ ಸ್ಕೂಲ್ ರಿಪ್ರೆಸೆಂಟ್ ಮಾಡೋದಾ ಹೇಗೆ? ಅಂದ್ರೆ ಕೆಲವೊಂದು ಸ್ಕೂಲ್ ರಿಪ್ರೆಸೆಂಟ್ ಮಾಡ್ತೇವೆ, ಕೆಲವೊಂದು ನಾರ್ಮಲ್ ನಮ್ದು ಬ್ಯಾಚ್ ಇಂದವೇ ಹೋಗುದು. ಸ್ಕೂಲಿಂದ ಎಷ್ಟು ಕಡೆ ಹೋಗಿದ್ಯಾ? ಸ್ಕೂಲಿಂದ ಅಂದ್ರೆ ನಮ್ಗೆ 6th ಇಂದ ಇರೋದು. 6th ಇಂದ ಈಗ 2 ವರ್ಷ ಕೊರೋನಾ ಬಂದು ಎಲ್ಲಿ ಸಹ ಹೋಗ್ಲಿಕ್ಕೆ ಆಗ್ಲಿಲ್ಲ. ಈಗ ನಾಡ್ದು ಉಂಟು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಸ್ಕೂಲಲ್ಲಿ ಯಾರು ಹೇಳಿಕೊಡೋದು ನಿಮಗೆ? ಸ್ಕೂಲಲ್ಲಿ ಒಂದು ಸರ್ ಬರ್ತಾರೆ ಪ್ರತಿ ಸತಿ ಸಹ, ಅವರೇ ಬಂದು ಹೇಳಿ ಕೊಡ್ತಾರೆ ನಮಗೆ. ಓಕೆ. ಈಗ ನಿಮ್ದು ಸ್ಕೂಲಲ್ಲಿ ಬೆಸ್ಟ್ ಫ್ರೆಂಡ್ ಯಾರು? ನಾವು 3 ಜನ ಬೆಸ್ಟ್ ಫ್ರೆಂಡ್ಸ್ ಇದೆ ಒಟ್ಟಿಗೆ. ನಾವು ಒಟ್ಟಿಗೆ 4 ಜನ ಇರ್ತೇವೆ, ಶ್ರೀನಿಧಿ, ನಂದಿನಿ ಮತ್ತೆ ಕ್ಷಮ. 3 ಜನ ಮಾತ್ರ ಆಗೋದು? 4 ಜನ ಅಂತ ಹೇಳಿದಿ? ಅಂದ್ರೆ ನನ್ನನ್ನು ಬಿಟ್ಟು. ಹಾ, ಅಂದ್ರೆ 4 ಜನ, ನಾವು 4 ಜನ ಒಟ್ಟಿಗೆ ಇದೆ. ಅಂದ್ರೆ ನಾನು ಫಸ್ಟ್ ಡೇ ಸ್ಕೂಲಿಗೆ ಹೋದಾಗ ನಾವು 4 ಜನ ಬೆಸ್ಟ್ ಫ್ರೆಂಡ್ ಆದದ್ದು. ಅಂದ್ರೆ ಬೇರೆಯವರೆಲ್ಲ ಫ್ರೆಂಡ್ಸೇ, ನಾವು 4 ಜನ ಮಾತ್ರ ಬೆಸ್ಟ್ ಫ್ರೆಂಡ್ಸ್ ಇರ್ತಿದ್ವಿ. ಅಂದ್ರೆ ಈಗ ನೀವು ಒಟ್ಟಿಗೆ ಬಸ್ಸಲ್ಲಿ ಹೋಗ್ತೀರಿ ಅಲ್ಲ, ಕ್ಲಾಸಲ್ಲಿ ಮಾತ್ರ? ಕ್ಲಾಸಲ್ಲಿ ಮಾತ್ರ. ಎಲ್ಲರೂ ಆ ಕಡೆ ಹೋಗ್ಲಿಕ್ಕಿದ್ರೆ, ಯಾವ್ದಾದ್ರು ಮೇಡಮ್ ಹತ್ರ ಹೋಗ್ಲಿಕ್ಕಿದ್ರೆ, ನಾವು 4 ಜನ ಒಬ್ರು ಮೇಡಮ್ ಹತ್ರ ಹೋಗ್ಲಿಕ್ಕಿದ್ರು ನಾವು 4 ಜನ ಹೋಗ್ತೇವೆ. ಮೇಡಮ್ ದಿನ ಬೈತಾರೆ, ಎಂತ 4 ಜನ ಎಂತ ಬರುದು ನೀವು ಅಂತ. ಅದೇ ಸಹ ನಾವು 4 ಜನ ಹೋಗ್ತೇವೆ. ಅಂದ್ರೆ ನಮಗೆ ಸಹ ಡೌಟ್ ಉಂಟು ಮೇಡಮ್ ಅಂತ. ಅಂದ್ರೆ ನಾವೆಲ್ಲ ಒಟ್ಟಿಗೆ ಓದುದಲ್ಲ, ಅವರಿಗೆ ಡೌಟ್ ಬಂದಾದ್ಮೇಲೆ ನಮಗೆ ಸಹ ಡೌಟ್ ಬಂದಿರ್ಬೇಕು ಅಂತೇಳಿ ನಾವು ಸಹ ಹೋಗುದು ಅವರ ಹಿಂದೆ. ಮತ್ತೆ ಅವರೆಲ್ಲ ಕೇಳುವಾಗ ನಮಗೆ ಸಹ ಸ್ವಲ್ಪ ಅರ್ಥ ಆಗ್ತದಲ್ಲ ಅವ್ರು ಹೇಳುದು, ನಮಗೆ ಅದು ಗೊತ್ತಿದ್ರು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಅರ್ಥ ಆಗ್ತದಲ್ಲ, ಹಾಗೆ ನಾವು ಸಹ ಹೋಗ್ತೇವೆ ಅವರೊಟ್ಟಿಗೆ. ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ನಿನ್ನ ಲೈಫ್ನ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಯಾವುದು? ಅದೇ ನಾನು ಮತ್ತು ನನ್ನ ಅಕ್ಕ ಸ್ಪಂದನಕ್ಕೆ ರಾಧಾಕೃಷ್ಣದೆಲ್ಲ ಕಳಿಸಿದ್ವಿ, ಅದ್ರಲ್ಲಿ 2nd ಪ್ರೈಸ್ ಬಂದಿತ್ತು ನಮಗೆ. ಅದು ಫುಲ್ ಖುಷಿಯಾಗಿತ್ತು ನಮಗೆ. ಯಾರು ನಿಮ್ಮ ರೆಡಿ ಮಾಡಿದ್ರು? ಅದೇ ನನ್ನ ಅಮ್ಮವೇ ರೆಡಿ ಮಾಡಿದ್ರು ನನಗೆ. ಅಮ್ಮ ದೊಡ್ಡಮ್ಮ ಎಲ್ಲ ಸೇರಿ ರೆಡಿ ಮಾಡಿದ್ರು. ಅವರೇ ಮೇಕಪ್ ಎಲ್ಲ ಮಾಡಿ ನಮಗೆ ಕೃಷ್ಣಂದು ರಾಧದೆಲ್ಲ ವೇಷ ಹಾಕಿ ಆಮೇಲೆ ಇದು ವಿಡಿಯೋ ಮಾಡಿದ್ರು ಅವರೇ. ಸೊ ನಿಂದು ಬ್ಯಾಕ್ ಬೋನ್ ಸಪೋರ್ಟ್ ಎಲ್ಲ ನಿನ್ನ ಅಮ್ಮವೇ? ಹಾಂ, ಅಮ್ಮ ಅಪ್ಪವೇ ಎಲ್ಲ. ಅಮ್ಮ ಅಪ್ಪವೇ. ಮತ್ತೆ ಬೇರೆ ಏನಾದರೂ ಟ್ಯಾಲೆಂಟ್, ಬೇರೆ ಕರಾಟೆ ಅದೆಲ್ಲ ಬಿಟ್ಟು ಬೇರೆ ಏನು ಟ್ಯಾಲೆಂಟ್ ಇದೆ ನಿನ್ನಗೆ? ಯಕ್ಷಗಾನಕ್ಕೆ ಹೋಗ್ತೇನೆ. ಯಕ್ಷಗಾನ ಅದರಲ್ಲಿ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀಯಾ? ಕರಾಟೆ ಕ್ಲಾಸಿಗೆ ಹೋಗ್ತೀಯಾ, ಯಕ್ಷಗಾನಕ್ಕೆ ಹೋಗ್ತೀಯಾ, ಹೇಗೆ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀಯಾ? ಅಂದರೆ ಅದು ಕೆಲವೊಂದು ಸಂಡೇ ಇರ್ತದೆ, ಸಂಡೇ ಫ್ರೀ ಇರ್ತಾಗ ಹೋಗ್ತೇನೆ. ಅದು ಸಂಜೆ ಇರ್ತದ, ಸಂಜೆ ಹೋಗೋದು ಕ್ಲಾಸಿಗೆ. ಆಮೇಲೆ ಬೇರೆ ಎಲ್ಲ ಅಂದರೆ ಸ್ಪೋರ್ಟ್ಸಿಗೆ ಸಹ ಇದ್ದೇನೆ, ಕಬಡ್ಡಿ ಇದಕ್ಕೆಲ್ಲ ಹೋಗ್ತೇನೆ. ಕಬಡ್ಡಿ ಆದರೆ ಅದು ಸಂಜೆ 5 ಗಂಟೆ ತನಕ, 5:30 ತನಕ ನಿಲ್ಬೇಕಾಗ್ತದೆ. ಅಲ್ಲಿ ಪ್ರಾಕ್ಟೀಸ್ ಮುಗಿಸಿ ಆಮೇಲೆ ಕರಾಟೆ ಹೋಗ್ತೇನೆ, 6 ಗಂಟೆಯಿಂದ ಇರ್ತದೆ. ಆಮೇಲೆ ಕೆಲವೊಂದು ಕರಾಟೆ ಇರುವುದಿಲ್ಲ, ಆಗ ಯಕ್ಷಗಾನ ಇದ್ದರೆ ಯಕ್ಷಗಾನಕ್ಕೆ ಅದಕ್ಕೆ ಹೋಗ್ತೇನೆ. ಚೆಂಡೆಗೆ ಸಹ ಹೋಗ್ತೇನೆ, ತಾಳಮದ್ದ ಚೆಂಡೆಗೆ, ಅದಕ್ಕೆ ಸಹ ಎಲ್ಲ ಹೋಗ್ತೇನೆ. ಮೊನ್ನೆ ಇತ್ತು ಯಕ್ಷಗಾನದಲ್ಲಿ ಇತ್ತು, ಭೀಮನ್ ಪಾತ್ರ ಮಾಡಿದ್ದೆ. ಎಲ್ಲಿ? ನಂದಗೋಕುಲದಲ್ಲಿ, ಮಾರ್ಪಳ್ಳಿ. ಅಂದರೆ ನಾವು ಫಸ್ಟಿಂದ ಸಹ ಯಕ್ಷಗಾನ ಹೋಗ್ತಿದ್ದೆ ಸಣ್ಣ ಇದ್ದಾಗ. ಆದರೆ ಇದು ಪಾತ್ರ ಕೊಡ್ತಿರ್ಲಿಲ್ಲ ನಮಗೆ, ಜಸ್ಟ್ ಸೈಡ್ ರೋಲ್ ಮಾಡಲಿಕ್ಕೆ ಕೊಡ್ತಿದ್ರು. ಮತ್ತು ಇದು ಕೋಡಂಗಿದ್ದು ಸಹ ಹಾಕಿದ್ದೆ, ಅದು ಸೈಡ್ ನಿಂತ್ಕೊಂಡು ಮಾಡ್ಲಿಕ್ಕೆ ಅಷ್ಟೇ. ಅದು ಫಸ್ಟ್ ಕೊಟ್ಟಿದ್ರು ನನಗೆ, ಫುಲ್ ಖುಷಿಯಾಗಿತ್ತು ನನಗೆ. ಅಂದರೆ ಫಸ್ಟ್ ನಂಗೆ ಸೈಡ್ ರೋಲೇ ಹೇಳಿದ್ರು, ಆಮೇಲೆ ಪ್ರಾಕ್ಟೀಸಿಗೆ ಹೋದ್ಮೇಲೆ ನಿನ್ನದು ವಾಯ್ಸ್ ಚೆನ್ನಾಗುಂಟು ಅಂತೇಳಿ ನಂಗೆ ಇದು ಕೊಟ್ಟಿದ್ರ. ಮನೆಗೆ ಬಂದು ಅಮ್ಮ ಹತ್ರ ಅದೇ ವಿಷಯ ಹೇಳುದು, ನಾನು ಬೇರೆ ಎಂತ ವಿಷಯ ಹೇಳ್ತೇವೆ ಇರಲಿಲ್ಲ. ನಾನು ಖುಷಿ ಅಲ್ವಾ? ಅಲ್ವಾ, ನಮ್ಮ ಟ್ಯಾಲೆಂಟ್ ನೋಡಿ ನಮ್ಮನ್ನು ಸೆಲೆಕ್ಟ್ ಮಾಡಿದರೆ ನಮಗೆ ಅದರಲ್ಲಿರೋ ಖುಷಿಯೇ ಬೇರೆ. ಅಂದರೆ ಅದು ಫಸ್ಟ್ ಬೇರೆಯವರಿಗೆ ಕೊಟ್ಟಿದ್ರು, ಆಮೇಲೆ ಅವಳಿಗೆ ನನ್ನ ಪಾತ್ರ ಕೊಟ್ಟು ನನಗೆ ಅದು ಪಾತ್ರ ಕೊಟ್ಟಿದ್ರಾ. ಅದು ಮತ್ತೆ ಅವರಿಂದ ತೆಗ್ದು ನಮಗೆ ಕೊಟ್ರಾ, ನಿಮಗೆ ಅದು ಡೈಲಾಗ್ ಹೇಳ್ತೀಯಾ ಅಂತೇಳಿ. ಅದು ಫುಲ್ ಇನ್ನೂ ಖುಷಿ ಆಗ್ತದೆ. ಫಸ್ಟೇ ಕೊಟ್ಟರೆ ಸ್ವಲ್ಪ ಖುಷಿ ಆಗ್ತಿತ್ತು ಅಲ್ವಾ? ಇದು ಇನ್ನೊಬ್ಬರಿಂದ ನಮಗೆ ಸಿಕ್ಕಿತ್ತು, ಅವರಿಗಿಂತ ನಾವು ಬೆಟರ್ ಹಾಗಾರೆ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸರಿ, ಬೇರೆ ಏನು ಕುಕ್ಕಿಂಗ್ ಎಲ್ಲ ಮಾಡ್ತೀವಿ ಮನೆಗೆ? ಕುಕ್ಕಿಂಗ್ ಅಂದರೆ ಅಜ್ಜಿ ಎಲ್ಲ ಮಾಡ್ತಿದ್ರು, ಅವರದೆಲ್ಲ ನೋಡಿ ಎಲ್ಲ ಮಾಡ್ತೇನೆ. ಯೂಟ್ಯೂಬಲ್ಲಿ ಸಹ ಎಲ್ಲ ಸರ್ಚ್ ಮಾಡಿ ಎಲ್ಲ ನೋಡೋದು. ಏನಾದ್ರು ಸ್ಪೆಷಲ್ ಇದ್ದಾಗ, ಯಾವ್ದಾದ್ರು ಬರ್ಡೇ ಇದ್ದಾಗ ನಾನು ಕೇಕ್ ಎಲ್ಲ ರೆಡಿ ಮಾಡಿ ಕೊಡೋದು. ಏನಾದ್ರು ತಿಂಡಿ ಸ್ಪೆಷಲ್ ತಿಂಡಿ. ಮಾಡ್ತೀಯಾ?
ಕೇಕ್ ಅಂದರೆ ನಾರ್ಮಲ್ ಇದು ಬಿಸ್ಕೆಟ್ ಕೇಕ್ ಅಲ್ಲ, ನಮಗೆ ಬೇರೆ ಥರ ಕೇಕ್ ಬ್ರೆಡ್ ಎಲ್ಲ ಹಾಕಿ ಮಾಡ್ತಿದ್ವಿ ನಾವು. ಆ ಥರ ಎಲ್ಲ ಮಾಡ್ತಿದ್ವಿ. ಮತ್ತು ಕೆಲವೊಂದೆಲ್ಲ ರೋಲ್ ಎಲ್ಲ ಮಾಡ್ತೀವಿ, ಬಿಸ್ಕೆಟ್ ರೋಲ್ ಅವೆಲ್ಲ ಮಾಡ್ತಿದ್ದೆ. ಇಲ್ಲ, ಅಜ್ಜಿ ಹೆಲ್ಪ್ ಮಾಡ್ತಾರೆ ನನಗೆ. ಹಾಂ, ಅಜ್ಜಿ ಅಂದರೆ ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ. ಅಮ್ಮ ಬರೋ ಸಲ ಸಂಜೆ ರಜೆ ಇದ್ದಾಗ ನಾವು ಮಾಡ್ತೇವಾ, ಅಮ್ಮ ಬರುವ ಸಲ ಏನಾದ್ರು ಮಾಡಿ ಕೊಡುವ ಅಂತೇಳಿ ಮಾಡೋದು. ಮತ್ತು ರಾತ್ರಿ ಏನಾದ್ರು ನನ್ನ ಸೈಡ್ಸ್ ಇಲ್ಲ ಅಂದರೆ ನಾವೇ ಮಾಡೋದು. ಅದಕ್ಕೆಲ್ಲ ಅಜ್ಜಿ ಅಮ್ಮ ಎಲ್ಲ ಹೆಲ್ಪ್ ಮಾಡ್ತಾರೆ. ಸರಿ, ಈಗ ನಿನ್ನ ಬರ್ತ್ಡೇಗೆ ಅಪ್ಪ ಅಮ್ಮ ಗಿಫ್ಟ್ ಮಾಡಿದ ಮೋಸ್ಟ್ ಮೆಮೊರೇಬಲ್ ಗಿಫ್ಟ್ ಯಾವುದು? ಅಂದರೆ ನನಗೆ ಗಿಫ್ಟ್ ಅಂತ ಬೇಕಿಲ್ಲ, ಅವರದೊಂದು ಹಗ್ಗ ಸಿಕ್ಕಿದ್ರೆ ಸಾಕು ನನಗೆ. ಅದೇ ನನಗೆ ಮೇನ್ ಗಿಫ್ಟ್ ಆಗಿರ್ತದೆ. ಆದರೆ ಅದರಲ್ಲಿ ಗಿಫ್ಟ್ ಕೊಟ್ಟದ್ದು ಅಂದರೆ ನನಗೆ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾರೆ ಅಮ್ಮ ಎಲ್ಲ, ಅದೆಲ್ಲ ತಿಂತೆ ನಾನು ಸಮ. ಮತ್ತು ಅಪ್ಪ ಡ್ರೆಸ್ ಎಲ್ಲ ಕೊಡಿಸ್ತಿದ್ರು, ಮತ್ತು ಕೇಕ್ ಎಲ್ಲ ತರ್ತಿದ್ರು. ರಾತ್ರಿ 12 ಗಂಟೆಗೆ ಎಬ್ಸಿ ಕೇಕ್ ಕಟ್ ಮಾಡಿಸೋದು, 12 o'clock ಕರೆಕ್ಟ್ 12 o'clock ಎಬ್ಸೋದು. ಮತ್ತು ಪ್ರತಿ ವರ್ಷ ನನಗೆ 12 ಗಂಟೆಗೆ ಎಬ್ಸಿದ್ದು ಕೇಕ್ ಕಟ್ ಮಾಡಿಸಿದ್ರು. 2 ಕೇಕ್ ಆಗ್ತಿತ್ತು, 12 ಗಂಟೆಗೊಮ್ಮೆ ಮತ್ತು ನೆಕ್ಸ್ಟ್ ಡೇ ಮತ್ತೊಂದು ಕೇಕ್. ಹೇಗಿರ್ತದೆ ಬರ್ತ್ಡೇ ಸೆಲೆಬ್ರೇಷನ್? ಫುಲ್ ಗ್ರ್ಯಾಂಡ್ ಆಗಿರ್ತದೆ. ಫುಲ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಅಲ್ಲಿಗೆ ಇಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಮ್ಮ. ಮತ್ತು ಫ್ರೀ ಇದ್ದರೆ ಬೇರೆ ಕಡೆ ಅಂಗಡಿಗೆ ಎಲ್ಲ ಡ್ರೆಸ್ ತೊಗೊಳ್ಳಿಕ್ಕೆ, ಅದು ಹೆಂಗೆ ಹೋಟೆಲಿಗೆ ಹಾಗೆಲ್ಲ ಕರ್ಕೊಂಡು ಹೋಗ್ತಾರೆ. ಇಲ್ಲ ಮನೇಲಿ ಫುಲ್ ಡೆಕೋರೇಷನ್ ಮಾಡಿ ಬಲೂನ್ ಎಲ್ಲ ಹಾಕಿ ದೊಡ್ಡ ಕೇಕ್ ಎಲ್ಲ ಹಾಕಿ ಡ್ರೆಸ್ ಎಲ್ಲ ತೆಗೆದು ಕೊಟ್ಟು ಎಲ್ಲ ಮಾಡ್ತಾರೆ. ಹೌದು. ಮತ್ತು ಈಗ ಅಮ್ಮನ ಜೊತೆ ಜಾಸ್ತಿ ಸುತ್ತಾಡ್ಲಿಕ್ಕೆ ಹೋಗ್ತೀಯ ಅಲ್ಲ ಅಪ್ಪನ ಜೊತೆ? ಹೋದರೆ ಒಟ್ಟಿಗೆ ಹೋಗೋದು, ಇಲ್ಲಾಂದರೆ ಜಾಸ್ತಿ ಅಮ್ಮನೊಟ್ಟಿಗೆ ಹೋಗೋದು. ಅಪ್ಪ ಕೆಲಸಕ್ಕೆ ಹೋಗಿರ್ತಾರೆ, ಬರೋದು ಲೇಟ್ ಆಗ್ತದೆ. ಕೆಲವೊಮ್ಮೆ 10-12 ಗಂಟೆ ಸಹ ಆಗ್ತದೆ, ಹೇಳಲಿಕ್ಕೆ ಆಗೋದಿಲ್ಲ. ಹಾಂ, ತುಂಬ ದೂರ ಇದ್ದರೆ ಲೇಟ್ ಆಗ್ತದೆ, ಇಲ್ಲ ನೆಕ್ಸ್ಟ್ ಡೇ ಬರ್ತಾರೆ ಅವ್ರು ಕೆಲವೊಮ್ಮೆ. ಸ್ಕೂಲಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಬರ್ತ್ಡೇನ? ಸ್ಕೂಲಲ್ಲಿ ಯಾರೇ ನನಗೆ 1 ವರ್ಷ ಮಾಡಿದರು ಫುಲ್. ಅಂದರೆ ನನಗೆ ಗೊತ್ತಿರಲಿಲ್ಲ ನನಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ನನಗೆ ನೆನಪಿರಲಿಲ್ಲ ಬರ್ಡೇದು. ರಾತ್ರಿ ಅಪ್ಪ ವಿಶ್ ಮಾಡಿದ್ಮೇಲೆ ನನಗೆ ನೆನಪಾದದು. ಅಲ್ಲಿ ಹೋದ್ಮೇಲೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಸಣ್ಣ ಕೇಕ್ ತಂದಿದ್ರು ಟೀಚರ್ಸ್ನವ್ರಿಗೆ ಗೊತ್ತಾಗದೇ ಇದ್ದಾಗೆ. ಮತ್ತು ಒಂದಿಷ್ಟು ಗಿಫ್ಟ್ಸ್ ತಂದಿದ್ರು ಫ್ರೆಂಡ್ಸ್ ಎಲ್ಲ. ಅದೆಲ್ಲ ಮರೀಲಿಕ್ಕೆ ಆಗೋದಿಲ್ಲ. ನಾನು 5th ಇದ್ದಾಗ ತಂದದ್ದು ಹಾಗೆ. ನನ್ನ ಫ್ರೆಂಡ್ಸೇ ಎಲ್ಲ. ಮತ್ತು ಟೀಚರ್ಸ್ನವ್ರಿಗೆ ಗೊತ್ತಾಯಿತು ನಮಗೆ ಕೇಕ್ ತಂದ ವಿಷಯ. ಆಮೇಲೆ ಟೀಚರ್ಸ್ನವ್ರು ಎಂತ ಸಹ ಹೇಳಿಲ್ಲ. ಮತ್ತು ಅವರು ಸಹ ವಿಶ್ ಮಾಡಿ ಮತ್ತು ಅವರು ಸಹ ಸುಮ್ಮನೆ ಮತ್ತು ಅದು ಫ್ರೀ 2 ಪೀರಿಯಡ್ ಏನೋ ಫ್ರೀ ಇತ್ತಾ. ಮತ್ತು ನಾವು ಗಲಾಟೆ ಸಹ ಮಾಡ್ತಿರ್ಲಿಲ್ಲ, ಸುಮ್ಮನೆ ಸೈಡಲ್ಲಿ ಕುತ್ಕೊಂಡು ಮಾಡ್ತಿದ್ವಿ. ಮತ್ತು ಗೊತ್ತಾಗಬಾರ್ದಲ್ಲ ಮೇಡಮ್ಸಿಗೆ. ಆದರೆ ಸಹ ಮೇಡಮ್ಸಿಗೆ ಗೊತ್ತಾಗಿ ಮತ್ತು ನಮ್ಮನ್ನು ಕರೆದ್ರು ಆಫೀಸ್ ರೂಮಿಗೆ, ಏಕೆ ಏನು ಅಂತೆಲ್ಲ ಕೇಳಿ. ಆಮೇಲೆ ಹೇಗೆ ಅಂದಮೇಲೆ ಸರಿ ಅಂತೇಳಿ ನಮ್ಮನ್ನು ಬಿಟ್ಟದ್ದು. ಮತ್ತೆ ಇಲ್ಲಿ ತನಕ ನಿನ್ನ ಬಗ್ಗೆ ಮನೆಗೆ ಏನಾದರೂ ಕಂಪ್ಲೇಂಟ್ ಬಂದಿದ್ದಾ? ಕಂಪ್ಲೇಂಟ್ ಅಂದರೆ ಅದು ನೋಟ್ಸ್ ಬರೆಯುವುದಿಲ್ಲ, ಮಾತಾಡ್ತಿರ್ತಾರೆ ಸ್ಕೂಲಲ್ಲಿ ಹಾಗೆ. ಪೇರೆಂಟ್ಸನ್ನು ಕರೆಸಿದ್ದು ಯಾವತ್ತಿಲ್ಲ. ಇಲ್ಲ. ಸರಿ, ಅಮ್ಮ ಏನಾದರೂ ಪನಿಷ್ಮೆಂಟ್ ಕೊಟ್ಟಿದ್ದಾರಾ ಇಲ್ಲಿ ತನಕ? ಪನಿಷ್ಮೆಂಟ್ ಅಂದರೆ ಬರೀಲಿಕ್ಕೆ ಕೊಡ್ತಾರೆ ಸುಮಾರು. ಬರೀಲಿಕ್ಕೆ ಮತ್ತೆ ಇಲ್ಲಾಂದರೆ ಹೊಡಿತಾರೆ, ಒಂದು ಬೈತಾರೆ, ಬರಿಬೇಕಿತ್ತು ಹಾಗೆ ಅಂತಾರೆ. ಇಲ್ಲ ಎಕ್ಸಾಮಲ್ಲಿ ಯಾವ್ದಾದ್ರು ಸ್ವಲ್ಪ ಕಡಿಮೆ ಬಂದರೆ ಬೈಯೋದಿಲ್ಲ, ಎಕ್ಸಾಮಲ್ಲಿ ಬೈಯೋದಿಲ್ಲ. ಇನ್ನು ಓದಬೇಕಿತ್ತು ನೆಕ್ಸ್ಟ್ ಫೈನಲ್ ಇದು ಮಾಡಿದ ಫೈನಲ್ ಎಕ್ಸಾಮಲ್ಲಿ ಕಡಿಮೆ ಬಂದರೆ ಬೈತಾರೆ, ಓದ್ಲಿಕ್ಕಾಗಲಿಲ್ಲ ನಿಂಗೆ ಅಂತ. ಇಲ್ಲಾಂದರೆ ಬೈಯೋದಿಲ್ಲ, ಹೇಳ್ತಾರೆ ನೀ ಓದಬೇಕಿತ್ತು ಹಾಗೆ ಅಂತೆಲ್ಲ ಹೇಳ್ತಾರೆ. ಯಾರೀಗ ನಿಮ್ಮ ಕ್ಲಾಸಲ್ಲಿ ಟಾಪರ್? ಅಂದರೆ ನನ್ನ ಫ್ರೆಂಡ್ ಒಬ್ಬಳು ಇದ್ದಾಳೆ, ಅವಳು ಈಗ ಟಾಪರ್. ಅಂದರೆ ನಾನು ಫಸ್ಟ್ ಬೇರೆ ಸ್ಕೂಲಲ್ಲಿ ಇದ್ದದ್ದು, ಒಳಕಾಡು ಅಲ್ಲಿ ಇದ್ದದ್ದು, ಅಲ್ಲಿಂದ ಇಲ್ಲಿಗೆ ಬಂದದ್ದು. ಅಂದರೆ 8th ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಿಂದಾಗ ಸಹ ನಾ ಈಗಿರೋ ಸ್ಕೂಲ್ ಅಂದರೆ ಮೇಡಮ್, ಅಂದರೆ ರೂಪಾ ಮೇಡಮ್ ಅಂತ ಅವ್ರ ಹೆಸರು, ಅವರು ಇಲ್ಲಿಗೆ ಬಾ ಅಂತ ಕರಿತಿದ್ರು. ಮತ್ತು ಅಲ್ಲಿ ಅಡ್ಮಿಷನ್ ಮಾಡಿಸಿ ಆಗಿತ್ತಲ್ಲ ಅಂತೇಳಿ ಮತ್ತೆ ಅಲ್ಲಿ ಹೋದದ್ದು. ಮತ್ತು 8th ಬಂದಮೇಲೆ ಇಲ್ಲಿಗೆ ಬರಲೇಬೇಕು ನೀನು ಅಂತ ಹೇಳ್ತಿದ್ರು, ಅಷ್ಟು ಕರಿತಿದ್ರ. ಮತ್ತು ನಾನು ಮತ್ತೆ ಇಲ್ಲಿಗೆ ಬಂದು ನನಗೆ ಸಹ ಮೊದಲಿಂದ ಸಹ ಇಲ್ಲಿ ಬರಬೇಕಂತ ನನ್ನ ದೊಡ್ಡ ಅಕ್ಕ ಹೇಳಿದ ತನ್ವಿತ, ಅವರು ಸಹ ಅದೇ ಸ್ಕೂಲಲ್ಲಿ ಓದಿದ್ದು ಶಾಂತಿನಿಕೇತನ. ನನಗೆ ಸಹ ಇಲ್ಲೇ ಬರಬೇಕು ಅಂದರೆ ಇಲ್ಲಿ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಇತ್ತು, ಅಲ್ಲಿ ಇತ್ತು ಒಂದು ರನ್ನಿಂಗ್ ರೇಸ್ ಅಂಥದ್ದೇ ಇತ್ತು. ಕಬಡ್ಡಿ ಎಲ್ಲ ನಂಗೆ ಆಸೆ ಇತ್ತು, ಅಕ್ಕನವರೆಲ್ಲ ಹೋಗ್ತಿದ್ರ. ಆ ಸ್ಕೂಲಲ್ಲಿ ಕಬಡ್ಡಿ ಅಷ್ಟೇ ಇರಲಿಲ್ಲ, ಈ ಸ್ಕೂಲಲ್ಲಿ ಕಬಡ್ಡಿ ಉಂಟು. ಮತ್ತು ಅಮ್ಮ ಹತ್ರ ಸಹ ಹೇಳ್ತಿದ್ದೆ, ಅಮ್ಮ ನಾನು ಇದೇ ಸ್ಕೂಲಿಗೆ ಹಾಕಿ ಅಂತ. ಆಮೇಲೆ ಮತ್ತು ಅವರು ಸಹ ಹೇಳ್ತಿದ್ರ ಹಾಗೆ ಅಂತೇಳಿ ಮತ್ತೆ ಈ ಸ್ಕೂಲಿಗೆ ಹಾಕಿದ್ದು. ಹೌದು, ಈಗ ನೀನು ಅವಾರ್ಡ್ ಎಲ್ಲ ವಿನ್ ಆಗಿ ಬಂದ್ಯಲ್ವಾ ಕರಾಟೆ ಕಾಂಪಿಟೇಷನ್? ಹೇಗಿತ್ತು ನಿಂದು ಸ್ಕೂಲಲ್ಲಿ? ಅಂದರೆ ಸ್ಕೂಲಿಗೆ ನಾವು ತಗೊಂಡು ಹೋಗಿ ತೋರಿಸ್ತಿದ್ವಿ, ಫುಲ್ ಎಲ್ಲ ಸಹ ಅಸೆಂಬ್ಲಿಯಲ್ಲಿ ಕರೆದು ಎಲ್ಲರಿಗೆ ಸಹ ಹೇಳಿ ಮಾಡ್ತಿದ್ವಿ, ಎಲ್ಲ ಸಹ ವಿಶ್ ಮಾಡೋದು. ಮತ್ತು ಅವರೇ ನನಗೆ ಹಾಕ್ತಿದ್ರು ಸ್ಕೂಲ್ HM ಮೆಡಲ್ ಹಾಕಿ ಎಲ್ಲ ಹಾಕಿ ಫೋಟೋ ತೆಗ್ದು ನಮ್ಮದು ಗ್ರೂಪ್ ಮಾಡ್ತಿದ್ರು. ಎಲ್ಲ STMC ಗ್ರೂಪಲ್ಲೆಲ್ಲ ಹಾಕಿ ನಂದು ಪೇಪರಲ್ಲಿ ಸಹ ಬಂದಿತ್ತು. ಅದು ನಂದು ಮೈಸೂರಲ್ಲಿ ಒಂದು ಪೇಪರಲ್ಲಿ ಹಾಕ್ತಿದ್ರು. ಅಂದರೆ ನನ್ನ ಫ್ಯಾಮಿಲಿಯವ್ರು ಹಾಕಿದ್ರು, ನನಗೆ ಸಹ ಗೊತ್ತಿರಲಿಲ್ಲ. ಅಂದರೆ ನನಗೆ ಫೋಟೋ ತೆಗೆದು ಕಳಿಸು ಅಂತ ಹೇಳಿದರು. ಫೋಟೋ ತೆಗೆದು ಕಳಿಸಿದ್ದು, ಅವ್ರು ನೋಡಿದರೆ ಪೇಪರಿಗೆ ಹಾಕಿದ್ದಾರೆ.
ಹೌದು, ನೀನು ಕುಕ್ಕಿಂಗ್ ಶೋಗೆ ಹೋಗ್ತೀಯಂತೆ, ಹಾಂ. ಹೇಳಿಲ್ಲ ನೀನು ನನಗೆ. ಯಾರು ಅಲ್ಲಿ ಕರ್ಕೊಂಡು ಹೋದ ನೀನು ಕುಕ್ಕಿಂಗ್ ಶೋ? ಅಂದರೆ ನನ್ನ ದೊಡ್ಡಮ್ಮ ಅವರೆಲ್ಲ ಕರ್ಕೊಂಡು ಹೋಗ್ತಾರೆ. ದೊಡ್ಡಮ್ಮ ಕುಕ್ ಮಾಡ್ತೀಯಾ? ಹಾಂ. ನಿಮಗೆ ಕುಕ್ ಮಾಡಲಿಕ್ಕೆ ಯಾರು ಇನ್ಸ್ಪೈರ್? ಅಂದರೆ ನನ್ನ ಅಜ್ಜಿ ಎಲ್ಲ ಮಾಡ್ತಿರ್ತಾರೆ, ಅಜ್ಜಿ ಅಮ್ಮ. ಹಾಂ. ಮತ್ತು ಅಕ್ಕನವರು ಸಹ ಎಲ್ಲ ಕುಕ್ಕಿಂಗ್ ಮಾಡ್ತಾರೆ. ಎಲ್ಲ ಸಹ ಮಾಡೋದು ನೋಡಿ ನಾ ಸಹ ಮಾಡಬೇಕು ಅಂತ ಹೇಳಿ ಅನಿಸಿ ಮತ್ತೆ ಮಾಡಿದ್ದು. ಎಂತೆಲ್ಲ ಸ್ಪೆಷಲ್ ಮಾಡಿದ್ಯಾ ಅಲ್ಲಿ ಕುಕ್ಕಿಂಗ್ ಶೋ ಅಲ್ಲಿ? ಕುಕ್ಕಿಂಗ್ ಶೋ ಅಲ್ಲಿ ಇನ್ನು ಮಾಡಬೇಕು, ಸ್ಟಾರ್ಟ್ ಅಷ್ಟೇ. ಯಾವಾಗಿಂದ ಸ್ಟಾರ್ಟ್? ಅದಿನ್ನು ಹೇಳಿಲ್ಲ, ಅವ್ರಿಗೆ ಕಾಲ್ ಮಾಡಿ ಹೇಳ್ತೇವೆ ಅಂದರು. ಓಕೆ, ಆಲ್ ದ ಬೆಸ್ಟ್. ಹಾಂ, ಥ್ಯಾಂಕ್ ಯು. ಒಳ್ಳೆ ಬರಲಿ ಶೋ. ಸರಿಗೆ ಯಾವುದಾದ್ರು ಸಾಂಗ್ ಏನಾದರೂ ಹಾಡ್ತೀಯಾ? ಸಾಂಗ್ ನಾನು ಇಷ್ಟೊತ್ತಿಗೆ ಸಾಂಗ್ ಹಾಡಲಿಲ್ಲ. ಎಲ್ಲ ಟ್ರೈ ಮಾಡಿದೆ ಅಂತೆ, ಕರಾಟೆಯಲ್ಲಿ ಇದ್ದಿ, ಕಬಡ್ಡಿಯಲ್ಲಿ ಇದ್ದಿ, ಸಾಂಗ್ ಒಂದು ಏನು ಬಿಟ್ಟು? ನಾನು ಮೊದಲಿಂದ ಸಹ ನಂದು ರಫ್ ವಾಯ್ಸು, ಹಾಗೆ ನಾನು ಸಾಂಗಿಗೆ ಹಾಕ್ತಿರ್ಲಿಲ್ಲ. ಅದಕ್ಕೆ ನನಗೆ ಒಂದು ಯಕ್ಷಗಾನಕ್ಕೆ ಸೇರಿಸಿದ್ದಮ್ಮ, ರಫ್ ವಾಯ್ಸ್ ಉಂಟು ಅಂತ. ಹೌದು. ಆಮೇಲೆ ಮತ್ತೆ ಅದೆಲ್ಲ ಇದ್ದದ್ದು. ಮತ್ತು ನಾನು ಸಾಂಗಲ್ಲಿ ಎಷ್ಟು ಸತಿ ಟ್ರೈ ಮಾಡಿದೆ ಸ್ಕೂಲಲ್ಲಿ, ನನಗೆ ಪ್ರೈಸ್ ಬಂದೇ ಇರಲಿಲ್ಲ ಸಾಂಗಲ್ಲಿ. ಅಂದರೆ ಬರ್ತದೆ ಸೆಕೆಂಡ್ ಥರ್ಡ್ ಹಾಗೆ ಬರ್ತದೆ, ಫಸ್ಟ್ ಬಂದಿರಲಿಲ್ಲ. ನನ್ನ ಫ್ರೆಂಡಿದು ಒಬ್ರದ್ದು ಒಂದು ಚಂದ ವಯಸ್ಸಿತ್ತ, ಅವಳ ಹಾಡ್ತಿದ್ಲ, ಮತ್ತು ಅವಳಿಗೆ ಕೊಡ್ತಿದ್ರು. ಮತ್ತು ಈ ಥರ ಗ್ರೂಪ್ ಸಾಂಗಿಗೆಲ್ಲ ನಮಗೆ ಬರ್ತಿತ್ತು, ನಮ್ಮ ಟೀಮಿಗೆ ಬರ್ತಿತ್ತು. ನಾರ್ಮಲ್ ಸಿಂಗಲ್ ಸಾಂಗಲ್ಲಿ ನನ್ನ ಫ್ರೆಂಡಿಗೆ ಬರ್ತಿತ್ತು, ಯಾಕೆ ನನ್ನ ವಾಯ್ಸ್ ಅಷ್ಟು ಈ ರಫ್ ವಾಯ್ಸ ನಂದು. ಆ ಹಾಡು ಹೇಳಿ ಸಹ ಹೌದು. ನಿಂದು ಫೇವ್ರೇಟ್ ಯಾವುದಾದ್ರು ಡೈಲಾಗ್ ಹೇಳ್ಬೋದಾ? ಫೇವ್ರೇಟ್ ಡೈಲಾಗ್ ಪುನೀತ್ ರಾಜ್ಕುಮಾರ್ ಫೇವ್ರೇಟು, ಸುದೀಪ್ ಫೇವ್ರೇಟು, ಅವ್ರದ್ದು ಯಾವುದಾದ್ರು ಒಂದು ಫೇವ್ರೇಟ್ ಡೈಲಾಗ್? ಪುನೀತ್ ರಾಜ್ಕುಮಾರ್ದು ಒಂದು ಡೈಲಾಗ್ ಇದೆ. ಸರಿ ಹೇಳಿ. ಪಟಾಕಿ ಯಾರ್ದೇ ಆಗಿರಲಿ, ಹಚ್ಚೋರು ನಾವಾಗಿರ್ಬೇಕು. ಯಾವ ಮೂವಿ ಇದು? ಪುನೀತ್ ರಾಜ್ಕುಮಾರ್ದು ಪಟಾಕಿ ಫೀಚರ್ ಇದು. ಹಾಗೆಯಾ? ಈಗ ಪುನೀತ್ ರಾಜ್ಕುಮಾರ್ ಅದರಲ್ಲಿ ಯಾವುದಾದ್ರು ಒಂದು ಫೇವ್ರೇಟ್ ಮೂವಿ ಉಂಟಾ? ನನಗೆ ಅವ್ರದ್ದು ಎಲ್ಲ ಪಿಕ್ಚರ್ ಸಹ ಫೇವ್ರೇಟ್. ಎಲ್ಲ ಅಂದರೆ ಲಾಸ್ಟ್ ಅಂದರೆ ಜೇಮ್ಸ್ ಒಂದು ಪಿಕ್ಚರ್ ಮಾಡಿದ್ದು, ಅದು ಫೇವ್ರೇಟ್ ಇದೆ, ಯಾಕಂದರೆ ಅವ್ರು ಲಾಸ್ಟ್ ಪಿಕ್ಚರ್ ಆಗಿತ್ತಲ್ಲ, ಅದು ಮತ್ತೆ ಫೇವ್ರೇಟ್ ಆಗೋದು. ಸರಿ, ಈಗ ನೀನು ಒಂದು ದಿವಸ ಮಟ್ಟಿಗೆ ದೇವರಾದಿ ಅಂತ ಏನೆಲ್ಲ ಚೇಂಜಸ್ ಮಾಡ್ತೀಯಾ ವರ್ಲ್ಡಲ್ಲಿ? ಏನೆಲ್ಲ ಚೇಂಜಸ್ ಮಾಡ್ತೀನಿ ಅಂದರೆ ಬರೀಲಿಕ್ಕೆ ಯಾವುದಕ್ಕೆ ಸಹ ಕೊಡಬಾರ್ದು ಅಂತ ಚೇಂಜಸ್. ಹೋಮ್ವರ್ಕ್ ಎಲ್ಲ ಏನು ಹೋಮ್ವರ್ಕ್ ಕೊಡಬಾರ್ದು. ಮತ್ತು ಯಾರ್ಯಾರಿಗೆ ಯಾವುದು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಉಂಟು ಅವರಿಗೆಲ್ಲ ಆ ಸ್ಪೋರ್ಟ್ಸಲ್ಲಿ ಒಂದು ಪ್ರೈಸ್ ಸಿಕ್ಕೋ ಹಾಗೆ ಮಾಡಲಿ ಅಂತ. ಅಂದರೆ ಸುಮಾರು ಜನರಿಗೆ ಇಂಟ್ರೆಸ್ಟ್ ಇರ್ತದೆ, ಆದರೆ ಅವ್ರಿಗೆ ಹೋಗಲಿಕ್ಕೆ ಸಹ ಆಗೋದಿಲ್ಲ, ಸೇರ್ಲಿಕ್ಕೆ ಸಹ ಆಗೋದಿಲ್ಲ. ಅವರಿಗೆಲ್ಲ ಸೇರಲಿ. ಮತ್ತು ಸಣ್ಣ ಸಣ್ಣ ಮಕ್ಕಳು, ಈ ಬಡವ್ರ ಮಕ್ಕಳೆಲ್ಲ ಇರ್ತಾರಲ್ಲ, ಅವರಿಗೆ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ, ದುಡ್ಡು ಕಟ್ಟಲಿಕ್ಕೆ ಅದಕ್ಕಿದಕ್ಕೆಲ್ಲ ಕಷ್ಟ ಆಗ್ತದೆ. ಅವರೆಲ್ಲ ಹೋಗಲಿ, ಹೋಗುವಂತಾಗಲಿ ಅಂತ. ಹಾಗೆ ಯಾರಿಗಾದ್ರೂ ಶಾಪ ಕೊಡಲಿಕ್ಕೆ ಇಷ್ಟಪಡ್ತೀಯಾ? ಶಾಪ ಅಂತ ಯಾರಿಲ್ಲ, ಯಾರು ಬೈಕೊಂಡಿದ್ದಾರೆ ಅವರಿಗೆ. ಯಾರು ಬೈದಿದ್ದಾರೆ ನಿಮಗೆ? ಬೈದಿದ್ದಾರೆ ಅವರಿಗೊಂದು ಶಾಪ. ಬೈದಿದ್ದಾರೆ ಅಂತಲ್ಲ, ಅದು ನನ್ನ ತಪ್ಪಿರ್ತದೆ, ನನಗೆ ಬೈದಿರ್ತಾರೆ. ನನ್ನ ತಪ್ಪು ಇಲ್ಲದೇನೂ ಬೈತಾರಲ್ಲ, ಅದು ನನಗೆ ಬೇಜಾರಾಗ್ತದೆ ಅಷ್ಟೇ. ಹಾಂ. ಸೊ ನೀನು ಎಲ್ರಿಗೂ ಒಳ್ಳೇದು ಮಾಡ್ಬೇಕಂತ ಇಷ್ಟಪಡ್ತೀವಿ. ದೊಡ್ಡಾದ್ಮೇಲೆ ಏನಾಗಬೇಕಂತಿದ್ಯಾ? ನಾ CID ಆಫೀಸರ್ ಆಗಬೇಕಂತ. CID ಆಫೀಸರ್? ಹಾಂ. ಏನು ಅದು ಇಂಟ್ರೆಸ್ಟ್? ಅದೇ ನಂಗೆ ಫಸ್ಟಿಂದ ಸಹ ಕ್ರೈಮ್ ಅದ್ರ ಬಗ್ಗೆನೇ ಇಂಟ್ರೆಸ್ಟ್ ಇತ್ತು. ಅದು ಮತ್ತೆ ಪಿಚ್ದು ಟಿವಿಯಲ್ಲಿ ಸಹ ಬರ್ತಿತ್ತು CID, ಅದು ನೋಡಿ 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 ಈಗ ಅದೇ ಆಗಬೇಕಂತ. ಸೊ ಈಗ ಬೇರೆ ಯಾವುದಾದ್ರೂ ಸೀರಿಯಲ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದ್ರ ಥರ ಆಗಬೇಕಂತ? ಇಲ್ಲ ಇಲ್ಲ, ನನಗೆ ಈಗ ನಾ ಚಿಕ್ಕ ವಯಸ್ಸಿಂದ ಸಹ ಅಮ್ಮ ಹತ್ರ ಹೇಳ್ತಿದ್ದೆ CID ಆಗಬೇಕು, CID ಆಗಬೇಕು, ಇಲ್ಲ ಪೊಲೀಸ್ ಆಫೀಸರ್ ಆಗಬೇಕು ಅಂತ. ಅದೇ ಇಂಟ್ರೆಸ್ಟ್ ಉಂಟು ನನಗೆ. ಓಕೆ. ಬೇರೆ ಯಾವುದು ಸೀರಿಯಲ್ ನೋಡಿದ್ಯಾ? ಬೇರೆ ಅಂದ್ರೆ ಅಮ್ಮ ಹಾಕಿರ್ತಾರೆ, ಹಾಗೆ ನೋಡ್ತಾ ಇರ್ತಾರೆ. ಮನೇಲಿ ಸೀರಿಯಲ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ? ಅಂದರೆ ಬೆಳಿಗ್ಗೆನೇ ಸಹ TV ಆನ್ ಇರ್ತದೆ, ಕೆಲವೊಮ್ಮೆ ಕರೆಂಟ್ ಹೋದಾಗ ಆಫ್ ಮಾಡಿರ್ತಾರೆ, ಆಮೇಲೆ ಆನ್ ಮಾಡೋದಿಲ್ಲ. ಕರೆಂಟ್ ಹೋದಾಗ ಆಫ್ ಆಗಲೇಬೇಕಲ್ಲ, ಅದು ನೆಕ್ಸ್ಟ್ ಆನ್ ಮಾಡೋದಿಲ್ಲ ನಾವು. ನೆಕ್ಸ್ಟ್ ಯಾವ್ದಾದ್ರು ಟಿವಿಗೆ ಸ್ವಲ್ಪ. ಹಾಂ. ಆಮೇಲೆ ಇನ್ನಾದರೂ ಸೀರಿಯಲ್ 7:30 ಸ್ಟಾರ್ಟ್ ಆಗ್ತದೆ. ಸೀರಿಯಲ್ ಆನ್ ಇಟ್ಟಿರ್ತೇವೆ, ಒಂದು ಚಾನಲ್ ಯಾವ್ದಾದ್ರು ಚಾನಲ್ ಇಟ್ಟು ಅದು ಬರ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ. ಯಾವುದು? ಇಲ್ಲಾಂದರೆ ತೆನಾಲಿ ರಾಮ ಒಂದು ಬರ್ತದೆ, ಅದು ಫುಲ್ ಇಂಟೆಲಿಜೆಂಟ್ ಅವ್ರದ್ದು ಮಾಡ್ದ, ಹಾಗೆ ಅದು ನೋಡ್ತಾ ಇರ್ತೇವೆ ನಾವು ಕೆಲವೊಮ್ಮೆ. ಅದು 8 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಅವಾಗ ಆನ್ ಮಾಡಿದರೆ ಮತ್ತೆ ಅದೇ ಚಾನಲ್ ಇರ್ತದೆ, ಮತ್ತೆ ಚೇಂಜ್ ಆಗೋದಿಲ್ಲ. ನೈಟ್ ಎಷ್ಟು ಗಂಟೆ ತನಕ TV ನೋಡ್ತೀರಾ? ನೈಟ್ 10 ಗಂಟೆ ತನಕ TV ನೋಡಿ ಆಮೇಲೆ ಆಫ್ ಮಾಡ್ತೇವೆ. ಮತ್ತೆ ಮಲಗೋದಾ? ಹಾಂ. ಎಲ್ಲರೂ ಒಟ್ಟಿಗೆ? ಹಾಂ, ಎಲ್ಲ ಒಟ್ಟಿಗೆ. ಮತ್ತೆ 10 ಗಂಟೆ ನಂತರ TV ಆನ್ ಮಾಡುವಾಗ? ಇಲ್ಲ ಇಲ್ಲ, ರೆಸ್ಟ್ರಿಕ್ಷನ್ಸ್ ಉಂಟು. ಅಂದರೆ TV ಆನ್ ಮಾಡಿ ಇಡ್ಬೋದು. ಪಿಕ್ಚರ್ ಯಾವ್ದಾದ್ರು ಇದ್ರೆ 10 ತನಕ ಇರ್ತದೆ. ಯಾರು ನೋಡ್ತಾರೆ ಅಂತೇಳಿ? ಅಂದರೆ ಯಾರು ನೋಡೋರು ಇದ್ರೆ ನೋಡ್ತಾರೆ, ಹಾಂ. ಪಿಕ್ಚರ್ ಯಾವ್ದಾದ್ರು ಹಾಕಿದ್ರೆ ನೋಡ್ತಾರೆ, ಇಲ್ಲಾಂದರೆ ಎಲ್ಲ ಹೋಗಿ ಮಲಗ್ತೇವಾ, ಮತ್ತೆ ಆನ್ ಮಾಡೋದಿಲ್ಲ ಬೆಳಿಗ್ಗೆ ತನಕ. ಈಗ ನೀವು ಹೋಟೆಲ್ಗೆಲ್ಲ ಹೋಗ್ತೀರವ, ಯಾವುದು ಜಾಸ್ತಿಯಾಗಿ ಆರ್ಡರ್ ಮಾಡೋ ಫುಡ್? ಮಸಾಲೆ ದೋಸೆ. ಮಸಾಲೆ ದೋಸೆ ಅದು ನಂಗೆ ತುಂಬ ಇಷ್ಟ ಆಗ್ತದೆ. ಅಂದರೆ ನಾನು ಎಂತ ಹೇಳಿಲ್ಲ ಅಂದು ಸಮೇತ ನಮ್ಮ ಮನೆಯವರೆಲ್ಲ
ಅವಳಿಗೆ ಮಸಾಲೆ ದೋಸೆ, ಅವಳಿಗೆ ಮಸಾಲೆ ದೋಸೆ. ನಾ ಪ್ರತಿ ಸತಿ ಅಲ್ಲಿ ಹೋದಾಗ ಅದೇ ತಗೊಳ್ಳುದ. ನಂಗೆ ಮಸಾಲೆ ದೋಸೆ ಅಂತ ಅವ್ರು ಎಂತ ಸ್ಪೆಷಲ್ ಎಂತಾರು ಆರ್ಡರ್ ಮಾಡ್ಕೊಂಡ್ರು ಅದ್ರಲ್ಲಿ ಒಂದೊಂದು ಬಾಯಿ ತಿಂತ ಬಿಟ್ರೆ ನಂಗೆ ಮಸಾಲೆ ದೋಸೆ ತಗೊಳ್ಳೋದು ನಾನು. ಮಸಾಲೆ ದೋಸೆ ಯಾವ್ದು ಹೋಟೆಲ್ ನಿಂದು ಫೇವ್ರೇಟ್? ನಂದು ಯಾವ ಹೋಟೆಲ್ ಕರ್ಕೊಂಡು ಹೋಗ್ತಾರೆ ಅದು ಫೇವ್ರೇಟ್. ಯಾವ ಹೋಟೆಲಲ್ಲಿ ಸಹ ಪರವಾಗಿಲ್ಲ, ನಿಂಗೆ ಒಂದು ಮಸಾಲೆ ದೋಸೆ ಆಗಬೇಕು. ಸರಿ, ಆಲ್ ದ ಬೆಸ್ಟ್. ನನ್ನ ಕಾರ್ಯಕ್ರಮಕ್ಕೆ ಬಂದೋದಕ್ಕೆ ತುಂಬ ಖುಷಿ ಆಯಿತು. ನನಗೂ ಕರೆದೋದಕ್ಕೆ ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಇದಾಗಿತ್ತು ಇವತ್ತಿನ ಅರಳು ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.